ಓ ಬಂದು ಬಂಜಿ, ದೀರ್ಘದಾಹಿ, ಓ ಕೆಸರು ಬಂಜಿ, ಕಾರ್ಯ, ಓ ಚಚ್ಚ ಬಂಜಿ. ನಿನ್ನ ಹಾಂಗವೇ ಅಂದಯ್ಯ ಸುದೇ ಕಳ್ಕೊಂಡಿದ್ದ ಓಡಾಡು ಬರಂದಿದ್ರ ಬರ್ತುಡು ನೀರು ನಡೀತಾ ಬರ್ತದೆ. ತಾಳೆಗೆ ಸಿಲುಕಿಸಿ ಅಡ್ಡ ಹಾಕಿದ್ದೇನೆ. ಬೆರಿ ಬರುದು ಓಡಾಡು ನಮಗೆ ಬೆರೆದು ಒಂದುಲ್ಲ ಅಂದ ಪಂಜಿ ಏನು ಬೇರು ಗೊತ್ತುಂಡ. ಯಾರು ನೀನು? ಗುಳಿಗೆ ಗುಳಿಗೆಯನ್ನು ಹೀಗೆ ಮಾಡಿ ಹುಡಿ ಮಾಡಿ ಕಾಣುತ್ತಿದೆ ಜಲರಾಶಿ. ನುಂಗಿ ನೀರು ಕುಡಿತೇನೆ. ಅತ್ತೆ ನಿಜವೇತ ಬೇಲೆಚ್ಚ ಯಾಕೋ ಅತ್ತೆ ನಿನ್ನ ತೆಗೆ ಈ ನೀರಿಡಿತ್ತದೆ. ನೀರಿಡಿದಾದ ಕೂಡ ಇನ್ನು ಕೆಸರ್ ಅವು ಒಂದು ತಿನ್ನೊಂದು ಪುಣ ಕೊಡ್ತು ಎಂಕ್ಲ ಬರ್ಪುಣ ಮಾಡುದತ್ತ ಅಡಿಕ್ಕು ಬರ್ತದತ್ತ ನಿಕ್ಕು ಪೋಪಿಕಾಲತ್ತ. ನನ್ನ ವ್ಯಾಪ್ತಿಗೆ ಒಳಪಟ್ಟ ಪ್ರದೇಶ ಇದು. ಓ ನಿನ್ನ ವ್ಯಾಪ್ತಿ ಇತ್ತೆ ಏನ ವ್ಯಾಪ್ತಿ ಅಂತ ದಾರಿ ಬಿಟ್ಟರೆ ಸಾಕು, ಇಲ್ಲದಿದ್ದರೆ ನಾವು ನಿಮ್ಮ ಹಾಗೆ ತೋರಿಸುತ್ತೇವೆ. ನನ್ನದು ನೋಡು, ನಿಮ್ಮದು ನೋಡು. ಈ ಮೂರು ಹೆಣ್ಣು ಮಕ್ಕಳನ್ನು ಸೇರಿಸಿಕೊಂಡು ನೀವು ಸವಾಯ ಏನು ಗೊತ್ತು ನಂದು? ಯಾರು ಮಹಾ ಇರ್ಲಿಯಪ್ಪ. ನಿಮಗೆ ಒಳ್ಳೆಯ ಮಾತನ್ನು ಹೇಳುತ್ತೇನೆ. ಒಬ್ಬೊಬ್ಬರೇ ನನ್ನ ಹತ್ತಿರ ಬಂದು ಇದ್ದರೆ ಶ್ಲೇಷು ನಿಮ್ಮನ್ನು ಒಬ್ಬೊಬ್ಬರನ್ನಾಗಿ ನುಂಗುತ್ತೇನೆ. ಇಲ್ಲದಿದ್ದರೆ ಎಲ್ಲರೂ ಒಟ್ಟಿಗೆ
ನೀನು ಯಾರು ನಾನು ಯಾರು ಎಂಬಂತಹ ವಿಚಾರವನ್ನು ತಿಳಿಯದೆ ನಿಮ್ಮಲ್ಲಿ ಅಡಗವನ್ನು ಇಟ್ಟೆ ತಾಯೇ. ನಿಮ್ಮನ್ನು ಸಾಮಾನ್ಯ ಮನುಷ್ಯರೆನ್ನಿಸಿಕೊಂಡು ನಿಮ್ಮನ್ನು ತಿನ್ನುವುದಕ್ಕೆ ಮುಂದಾದೆ. ಸರಿಯಾಗಿ ಅರ್ಥವಾಯ್ತಮ್ಮ. ನೀವೇ ನಮ್ಮ ತಾಯಿ ಇದ್ದೀರಿ, ನಾನು ಮಗು ಇದ್ದೇನೆ. ಆದರೂ ನನ್ನ ಅಹಂಕಾರದಿಂದ ನಿಮ್ಮನ್ನು ಜರಿದೆ, ನಿಮಗೆ ಬಡಿದೆ. ತಾಯೇ, ನನ್ನನ್ನು ರಕ್ಷಿಸ್ಬೇಕಮ್ಮ, ರಕ್ಷಿಸ್ಬೇಕು. ಶ್ವೇತವರಾಹ, ಈ ಹೊತ್ತಿನಲ್ಲಿ ಕ್ಷಮೆಯಲ್ಲಿ ಯಾಚಿಸುತ್ತಾ ಇದ್ದೀಯ. ನೀನು ಮಾಡಿದಂತಹ ತಪ್ಪು ಏನು ಎನ್ನುವುದನ್ನು ನೀನೇ ಅರ್ಥೈಸಿಕೊಂಡೆ. ನಾವಿತ್ತಂತಹ ಸುಜ್ಞಾನ ನಿನ್ನ ಪಾಲಿಗೆ ವರವಾಗಿ ಪರಿಣಮಿಸಿದೆ. ಈ ಹೊತ್ತಿನಲ್ಲಿ ನಮ್ಮ ಜೊತೆಯಲ್ಲಿ ಬರುವೆಯಾ ಕಂದ? ಅಮ್ಮ, ನಾನು ಇಷ್ಟೆಲ್ಲ ಅವಾಂತರ ಮಾಡಿದ ಕಾರಣ ಏನು ಬಲ್ಲೆಯ? ನಾನು ನೀರಿನಲ್ಲಿದ್ದವೇನು, ನನಗೆ ಉದ್ಯೋಗವಿಲ್ಲ. ಬಂದವರೆಲ್ಲ ತಿನ್ನುತ್ತಾ ಜಲಾಶಯದಂತಹ ಮೀನುಗಳೆಲ್ಲ ಅವನನ್ನು ತಿನ್ನುತ್ತಾ ಇದ್ದವ. ಅಮ್ಮ ಶ್ವೇತವರ, ನನಗೊಂದು ಉದ್ಯೋಗ ಕೊಡಮ್ಮ. ಈ ಹೊತ್ತಿನಲ್ಲಿ ಒಂದನೇ ನಾವಿಕನಾಗಿ ಗುಳಿಗಾಕ್ಯನಿದ್ದಾನೆ. ಇದ್ದ ಬಹಳಷ್ಟು ದಣಿದವನಿದ್ದ. ಒಂದನೇ ನಾವಿಕ ದಾರಿ ಕಟ್ಟಿಕೊಟ್ಟಿದ್ದೇನೆ. ಆತನಿಗೆ ಆಯಾಸವಾಗಿದೆ. ಆತನ ಆಯಾಸ ಪರಿಹಾರವಾಗಬೇಕಿದ್ರೆ, ನಾವು ಮುಂದೆ ಸಾಗಬೇಕಿದ್ರೆ ನಾವಿಕನವರನ್ನು ಬೇಕಲ್ಲ. ಆದ್ದರಿಂದ ಎರಡನೇ ನಾವಿಕನಾಗಿ ನಾವೇನೇ ನಿನ್ನ ಅಪ್ಪನ ತಾಯಿ ಈ ಹೊತ್ತಿನಲ್ಲಿ ನಿಲ್ಲೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಾವು ಬಂದದ್ದು ಹೆಚ್ಚ, ಇನ್ನು ಹೋಗುವುದಕ್ಕೆ. ಓಹೋ, ಹಾಗೆಯಾ? ಪ್ರಶ್ನೆ ಸಾಧುವಾಗಿದೆ. ಆದರೆ ನಿಮ್ಮಲ್ಲಿ ಮತ್ತೊಮ್ಮೆ ನಾನು ಪ್ರಶ್ನೆಯನ್ನು ಇಟ್ಟಿದ್ದೇನಮ್ಮ. ಅಮ್ಮ, ನೀರನ್ನು 3 ಪಾಲ್ ಮಾಡಿ. ಹೌದು. ಓ ಚಂದನಮ್ಮ, ನೀರನ್ನು 3 ಪಾಲ್ ಮಾಡಿ. ಓ ತಾಯೇ, ನೀರನ್ನು 3 ಪಾಲ್ ಮಾಡಿ. ಓ ಗುಳಿಗ, ನೀರನ್ನು 3 ಪಾಲ್ ಮಾಡ. ಎಷ್ಟು ದೂರ ಬಂದೆ ಅಂತ ಹೇಳ್ತೇನೆ, 3 ಪಾಲ್ ಮಾಡ. ಅಮ್ಮ, ನಾವು ಎಂಕ ಪಂಚ ಮಾತರಡು ತಾನ ಸಂಶಯ ಮಾತನಾಡಿದಂತಹ ಮಾತು ಅರ್ಥವಾಯಿತಲ್ಲ. ಈ ಹೊತ್ತಿನಲ್ಲಿ 4 ಪಾಲು, ಅದರಲ್ಲಿ 3 ಪಾಲು ಹೇಗೆ? ಅಮ್ಮ, ನಾವು ಬಂದದ್ದು 2 ಪಾಲು, ಇನ್ನು ಉಳಿದ್ರು ಮುಂದೆ ಪಾಲು. ಅವರ ಮಾತಿನಲ್ಲಿ ವಿಶ್ವಾಸ ಇಲ್ಲ, ಪರೀಕ್ಷೆ ಮಾಡು. ನಮ್ಮ ಭತ್ತನ ಮೂಜಿ ಪಾಲು ನಾನು ಪೋವರಲ್ಲ ಒಂಜಿ ಪಾಲು
ಸುಳ್ಳು ಮಣ್ಣಂದುಲ್ಲಪ್ಪೆ ಅನ್ಯಾಯದ ಪದವನ್ನು ತುಳಿದೆಯೋ ಸುಳ್ಳನ್ನಾಡಿದೆಯೋ ಬಾಯಿಚೆ ನೀನು ತಾಯಿ ನಾನು ನಿಮ್ಮ ಮಗ ಎನ್ನುವ ವಿಚಾರವನ್ನು ಅರಿಯದೆ ನಾನು ಮತ್ತೊಮ್ಮೆ ತಪ್ಪನ್ನು ಎಸಗಿಬಿಟ್ಟೆ ಅಮ್ಮ. ನನ್ನನ್ನು ಕಿವಿಯನ್ನು ಹಿಡಿದು ನೇರವಾಗಿ ಬೆಟ್ಟಕ್ಕೆ ಎಸೆದವರು ನೀವು. ಶ್ವೇತವರ ಲಾಲಿಸಬೇಕು ಎನ್ನಮ್ಮ ಜನರು ಬಲಿ ಕರೆದ ಬಲಿಯನ್ನು ಕೊಡಲಿ ಪಂಜಲ್ಲಿಗೆನು ಮರುಗಿ ದೇವಿಯೋ ನೀನು ಮಾಡಿದ್ದು ಏನು ತಪ್ಪು ಎನ್ನುವುದನ್ನು ನೀನೇ ಅರ್ಥೈಸಿಕೊಂಡೆ. ಮೋಸ ವಂಚನೆಯನ್ನು ಗೈದವನಿ. ಹೌದು, ಈ ಹೊತ್ತಿನಲ್ಲಿ ನಿನ್ನನ್ನು ಘಟ್ಟದ ಕಡೆಗೆ ಎಸೆದವಳಿದ್ದೇನೆ. ಆ ಹೊತ್ತಿನಲ್ಲಿ ಉರುಳಿ ಉರುಳಿ ಈ ಕಡೆಗೆ ಬಂದವನಿ. ಇನ್ನು ಮುಂದಕ್ಕೆ ನೀನು ನಮ್ಮ ಜೊತೆಯಲ್ಲಿ ಬರುವುದಕ್ಕೆ ಸಾಧ್ಯವಿಲ್ಲ. ಆದರೆ ಅನುಗ್ರಹವೊಂದನ್ನು ಇರುತ್ತೇನೆ. ಮುಂದಕ್ಕೆ ಭೂಲೋಕದಲ್ಲಿ ನಿನ್ನನ್ನು ದೈವವಾಗಿ ಪೂಜಿಸುವವರಿದ್ದಾರೆ. ದೈವತ್ವವನ್ನು ಪಡೆದುಕೊಂಡೆ. ಈ ಹೊತ್ತಿನಲ್ಲಿ ಘಟ್ಟದಿಂದ ನಿನ್ನನ್ನು ಉರುಳಿ ಉರುಳಿ ಬಂದವ ನೀನು. ತೌಳವ ಭಾಷೆಯಲ್ಲಿ ನಿನ್ನನ್ನು ಪಂಜಿ ಎಂಬುದಾಗಿ ಕರೆಯುತ್ತಾರೆ. ಇನ್ನು ಮುಂದಕ್ಕೆ ಆ ಪಂಜಿಯು ಉರುಳಿ ಉರುಳಿ ಬಂದ ಕಾರಣ ಇನ್ನು ಮುಂದಕ್ಕೆ ಪಂಜುರ್ಲಿ ದೈವವಾಗಿ ನೆಲೆಯ. ಅದಕ್ಕೆ ಬೇಕಾಗಿ ದೈವತ್ವವನ್ನು ಪಡೆಯುವುದಕ್ಕಾಗಿ ಗುಳಿಗರೊಡನೆ ಸಖ್ಯವನ್ನು ಮಾಡಿಕೋ. ಅಂದ ಪಂಜಿ ಏನು ಈ ಪಂಜಾದಿತ್ತಲೇ ನಾನು ಮುಲ್ಪದ ದೈವ ಅಲ್ಲ, ಪಂಜುರ್ಲಿ ದೈವ. ನಾನು ತುಳುನಾಡಲ್ಲಿ ನೆಲೆಸಬೇಕಾದ್ರೆ ಇಲ್ಲೇ ಭಾಷೆ ನನಗೆ ಬರ್ಬೇಕಲ್ವಾ? ಅಂದ್ ಅದಕ್ಕೋಸ್ಕರ ಇಲ್ಲಿರುದು ನಿನ್ನ ಬಾಯಿ ಇಲ್ಲ ನಾನೆಂಬೆ ಗುಳಿಗ ತುಲ ನಿಕ್ಕ ಭಾಷೆ ಬರ್ ಪೂಜಿ ತರಕಾರಿ ನೀ ಎತ್ತ ಯಾನು ದೀನೈ ನಿನ್ನ ಭಾಷೆ ನಿಂಗೆ ಬರತ್ತ ಅಂಡ
ಭೂಲೋಕಡು ಧರ್ಮ ರಕ್ಷಣೆಗಾಳ್ದು ಆಹಾ. ಕೈಲಾಸರ್ದು ಜತ್ತು ಬತ್ತನ ಏನ ಆಹಾ. ಅಂಚನೆ ಅಪ್ಪನಕ್ಕಳೊಟ್ಟಿಗೆ ಸೇರೋಂಡೆ ಆಂಡ ಇನಿ ನಿಕ್ ಅಪ್ಪನಕ್ಕಲ ಹಿಡ್ದ ಮೋಕ್ಷ ತಿಕ್ಕದಂಡು ಈ ತುಳುನಾಡಿಡ್ಲ ಈ ಪಂಜೂರ್ಲಿ ದೈವಾದ ನೆಲೆ ಅವಡು ಧರ್ಮನ ರಕ್ಷಣೆ ಮಾಡ್ಕೊಡು ಅಂಚಾದಿಪ್ಪನಾಗ ಬೆಳಿಗ್ಗೆ ಪಂಜುರ್ಲಿ ನಿನ್ನ ಕಾಯಕಲ ಎನ್ನ ಕಾಯಕಲ ಒಂದೇ ಅಂಚಾದಿಪ್ಪನಾಗ ನಾನು ಓಲುತ್ತಿಡ್ಲ ಮುಳಿಗಾಗಲ ಕಟ್ಟೆ ಪಂಜೂರ್ಲಿಗಲ ಕಟ್ಟೆ ಇನ್ನಿಡಿದಕ್ಕೋ ತುಳುನಾಡಿನ ದೈವವಾದ ಅಪ್ಪನಾಡಿದಂತಹ ಮಾತಿನಂತೆ ದುರುಳನಾದಂತಹ ದಾರಿಕಾಸುರನನ್ನು ವಧಿಸಿ ನಾವಿಯ ಮುಖಾಂತರವಾಗಿ ಶರದಿ ತಟವನ್ನು ಸೇರಿಕೊಂಡಿದ್ದೇವೆ. ಇನ್ನು ಇದೇ ನಿಂತಹ ದೇಶ ಮಡಿಯಾಳ ದೇಶ. ಇಲ್ಲಿಂದ ಕಳೆದು ಕಾಸರಗೋಡು, ಅಕ್ಕ, ಉಪ್ಪಳ ಹೀಗೆ ಮುಂದಕ್ಕೆ ಬರುವಂತಹ ಹೊತ್ತಿನಲ್ಲಿ ಕೂಟದ ಕಳವೊಂದನ್ನು ನಿರ್ಮಾಣ ಮಾಡಿದ್ದೇವೆ. ಇನ್ನು ಮುಂದಕ್ಕೆ ಈ ಪ್ರದೇಶಕ್ಕೆ ಕುದ್ರೋಳಿ ಎಂಬಂತಹ ಹೆಸರಾಗಲಿ. ಹಾಗೆ ಮುಂದೆ ಬರುವಂತಹ ಹೊತ್ತಿನಲ್ಲಿ ಏನೋ ಒಂದು ರೀತಿಯಲ್ಲಿ ನೀವು ಹೇಳುವುದಕ್ಕಿದೆಯಲ್ಲ ಅಕ್ಕ, ಬರುತ್ತಾ ಬಂದು ಸೇರಿದಂತಹ ಪ್ರದೇಶ ಇದುವೇ ಚಿತ್ರಾಪುರ. ಈ ಚಿತ್ರ ವಿಚಿತ್ರ ಪ್ರದೇಶವನ್ನು ಕಂಡಾಗ ನನ್ನ ಮನಸ್ಸಿನಲ್ಲಿ ಯಾಕೋ ಸಂತೋಷವಾಗ್ತಾ ಇದೆ ಅಕ್ಕ. ಆದ್ದರಿಂದ ನನ್ನ ಮನಸ್ಸಿನಂತ ಒಂದು ಆಸೆ ಹೇಳಬಹುದೇ? ಇನ್ನು ಮುಂದಕ್ಕೆ ನಿಮ್ಮ ಜೊತೆಯಲ್ಲಿ ನಾನು ಪ್ರಯಾಣವನ್ನು ಬೆಳೆಸುವುದಿಲ್ಲ. ಇದೇ ಚಿತ್ರಾಪುರದಲ್ಲಿ ರಕ್ತೇಶ್ವರಿಯಾಗಿ ನೆಲೆಯಾಗ್ತೇನೆ. ಸಂತೋಷವಾಗಿ ಇದು ಈ ಕ್ಷಣದಲ್ಲಿ ರಕ್ತೇಶ್ವರಿಯಾಗಿ ನೆಲೆಯಾಗ್ತೇನೆ. ನೆಲೆಯಾದವಳಿದ್ದಾಳೆ. ಅಪ್ಪನ ಮಾತಿನಂತೆ ಸುತ್ತಳವನ್ನು ಆರಿಸಿಕೊಂಡಿದ್ದಾಳೆ. ಮುಂದೆ ಬರುವಂತಹ ಹೊತ್ತಿನಲ್ಲಿ ಸಣ್ಣ ಸಣ್ಣ ಸಸಿಗಳು ಈ ಪ್ರದೇಶವನ್ನು ಕಾಣುವಾಗ ನಿನಗೆ ಪರಿಚಯ ಉಂಟಗೊಳಿಗ? ಒಂದು ಎಲ್ಲೇ ದೈಕುಲಿಲ್ಲ ಅಂಚಾದಿಪ್ಪನಾಗ ಎಲ್ಲೇ ದೈಕುಲಿತನ ಈಜಾಗೆ ಸಸಿ ಹಿತ್ಲು ದೈಬಿತ್ತಿಲು ಎನ್ನುವಂತಹ ಹೆಸರಿನಿಂದ ಕರೆಯುವವರಿದ್ದಾರೆ. ಆದರೆ ಈ ಹೊತ್ತಿನಲ್ಲಿ ನಮಗೆ ಯಾಕೋ ದರಿವಾಗುತ್ತಾ ಉಂಟು. ಇಲ್ಲೇ ಕುಳಿತು ಸ್ವಲ್ಪ ಆಯಾಸ ಪರಿಹಾರವನ್ನು ಮಾಡೋಣ. ನಮಸ್ಕಾರ ಸ್ವಾಮಿ. ಭಕ್ತನು ಅಣ್ಣ. ನಮಸ್ಕಾರ ಓ ಎತ್ತನು ನತ್ತೆ ಆ ಎಂಕ್ಲನಾಥ ಕೋರುಂಡ ಭಕ್ತನು ಮಲ್ಲವಲ್ಲ ಎತ್ತಿರ ಗುಂಬೆ ನಮಸ್ಕಾರ ಅತ್ತ ಅದು ಎಂಕ್ಲನ ಮಾತ ಭಕ್ತನಿ ಎತ್ತಿನಿ ಮುಟ್ಟುನು ಅತ್ತ ಅದರ ಪೂಜೆ ಇತ್ತ ಕಾಲ ಕಲ್ತಿಗೆ ಅತ್ತ ಜನಿ ನಾನು ಏರು ನನ್ನ ಜಯ ಅಪ್ಪೇ ಭಗವದೆ ಅದನ್ನ ಎಂಕ್ಲೆನ ಕುಲದೇವಿ ಭಗವತಿ ಯಾರು ಏರು ನನ್ನ ಜಯ ಅಣ್ಣಯ್ಯ ಬಾರ ಅಣ್ಣಯ್ಯ
ಅಣ್ಣ ಕೆಲವು ಅನ್ಬಿರ ಅಣ್ಣ ಪ್ರೀತಿ ಅಣ್ಣ ಕೆಲವು ಅಣ್ಣ ಎಣ್ಣೆ ಏನು ಕೆಲವು ಅಣ್ಣ ಏನಿ ಮಂಚ ನೀನಿರೋದು ಕಾಸು ಪುಂಡತ್ತೆ ಮುರ್ತೇದ ಬಿದ್ದಾಡಿ ನನ್ನ ಬಿದ್ದಾಡು ಎನ್ನಾರೋ ಗೊತ್ತಿಲ್ಲತ್ತೆ ಈಗ ಮುರ್ತೆ ಒಂಡ ಇಂಚ ಮುಖದಲ್ಲ ಎನ್ನ ಮುತ್ತೇಡುಂಡತ್ತೆ ಈಗ